ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ವತಿಯಿಂದ ಸಮಾಜದಲ್ಲಿ ಆಸಕ್ತರಾಗಿರುವ 4 ಫಲಾನುಭವಿಗಳಿಗೆ ಆರ್ಥಿಕ ನೆರವನ್ನ ಪತ್ರಕರ್ತರ ಸಮ್ಮುಖದಲ್ಲಿ ನೀಡಲಾಯಿತು. ಕಾರ್ಕಳ ತಾಲೂಕಿನ ಪುಂಜಾರಕಟ್ಟೆ ದಾಸಂದಕಲ್ಲು ಎಂಬಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಮೃತಪಟ್ಟ ಗಗನ್ ಹೆತ್ತವರಿಗೆ ಮೆದುಳು ಮತ್ತು ನರ ದೌರ್ಬಲ್ಯ ಸಮಸ್ಯೆಯಿಂದ ಬಳಲ್ತಾ ಇರುವ ಬೆಳ್ತಂಗಡಿ ಕಕ್ಕಿಂಜೆ ದೊರ್ತಾಡಿಕೊಪ್ಪ ತೋಟತಾಡಿ ಹರೀಶ್ ಕುಲಾಲ್ ಭವಾನಿ ದಂಪತಿಯ ಮಕ್ಕಳಾದ ಲಾವಣ್ಯ ಮತ್ತು ತನ್ವಿ ಚಿಕಿತ್ಸೆಗೆ ಮೆದುಳು ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇರುವ ಮಂಗಳೂರು ಗಂಜಿಮಠ ಬಡಗುಳಿಪಾಡಿ ಗಾಂಧಿನಗರದ ಸಂಜೀವ ಪೂಜಾರಿ ಶೋಭಾ ದಂಪತಿಯ ಪುತ್ರ ಜಯರಾಮ್ಗೆ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ಬೆಳ್ತಂಗಡಿ ಗುಂಡೂರಿ ಪೆರ್ಲಾಪು ದಿವಂಗತ ರಾಜು ದೇವಾಡಿಗರ ಪುತ್ರ ಪದ್ಮಪ್ರಸಾದ್ಗೆ ಸೇರಿದಂತೆ ಒಟ್ಟು 4 ಕುಟುಂಬಗಳಿಗೆ ತಲಾ 20,000ದಂತೆ ಆರ್ಥಿಕ ನೆರವಿನ ಚೆಕ್ ಅನ್ನು ಮೂಡಬಿದ್ರೆ ಪ್ರೆಸ್ ಕ್ಲಬ್ ಆವರಣದಲ್ಲಿ ವಿತರಿಸಲಾಯಿತು. ಇನ್ನಿತ್ತೆ ಲಾಸ್ಟ್ ಡೇಟ್ 4 ಜನಕ್ಕೆ ಆಸಕ್ತಿಯಲ್ಲಿ ಸಹಾಯ ಮಾಡ್ಕೊಂಡಿಲ್ಲ ಅಂತ ಡೇಟ್ ಇದುಕೊಂಡ ಈಗ ಮೊಬೈಲ್ ಮುಖಾಂತರ ಮಾತೆಲ್ಲ ಸ್ಪಂದಿಸುವಂಥದ್ದು ಬಡವರಿಂದ ಬಡವರಿಗೆ ಒಂದು ಯೋಜನೆ ಇದನ್ನು ಪೂರ ಒಟ್ಟಿಗೆ ಸೇರಲು ಬಯಸೋದಿಲ್ಲ. ಈ ಕಾರ್ಯದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮಾತು ಬೈದ್ದಾರೆ ಈಗಲೇ ಈಗಿನ ತುಳುನಾಡ ಪೊರ್ಲು ಸೇವಾ ಸಮಾಜವು ನೇರಾಗಿ ಆಸಕ್ತರಾಗಬಹುದು ಸಹಾಯಕರಲ್ಲ ಅದನ್ನು ಪೂರ ಗುಂಪು ಸಾಕು ಬಾರಿ ಎಟ್ಟೆ ಕೆಲಸ ಮಾಡ್ತಾರೆ. ಎಲ್ಲಿಡ್ದು ಪತ್ರಿಕೆಗಳು ಮಾತ್ರ ಸಹಾಯ ಆರ್ಥಿಕ ಸಹಾಯ ಮನಸ್ಸು ನಾಳೆ ಸಾಧ್ಯ ಆಡಲ್ಲ. ಮೊದಲು ಮಸ್ತ್ ಜನ ಈ ಸಮಾಜ ಒಟ್ಟಿಗೆ ಸ್ಪಂದಿಸ ಒಳ್ಳೆಯದನ್ನು ಪಡ್ಕೊಳ್ಳೋ ವಿಷಯ ಇದಕ್ಕೆಲ್ಲ ಇಂಚಿನ ಈ ಸಾಮಾಜಿಕ ಸೇವಾ ಚಟುವಟಿಕೆ 40 ವರ್ಷ ತುಂಬಬಹುದು. ಈ ಸಮಾಜವು ಏರು ಆಸಕ್ತಿ ಸಹಾಯಕ ಮೂಡಬಿದ್ರೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ವೇಣುಗೋಪಾಲ್, ಪತ್ರಕರ್ತರಾದ ಅಶ್ರಫ್ ವಾಲ್ಪಾಡಿ, ಬೆಳುವಾಯಿ ಸೀತಾರಾಮಾಚಾರ್ಯ ಹಾಗೂ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ನ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.